ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಇತ್ತೆ ಉಡುಪಿ ಜಿಲ್ಲೆದ ಹೊಸ ಜಿಲ್ಲಾಧಿಕಾರಿಯಾಯಿನ ಶ್ರೀಮತಿ ವಿದ್ಯಾಕುಮಾರಿ ತನ್ನ ಪುಟ್ಟೂರು ಪಾವೂರುಗೂ ಸುರುತ ಸರ್ತಿಗೂ ಭೇಟಿ ಕೊರನ ಪೊರ್ತುಡು ಗ್ರಾಮಸ್ಥರಿರ್ದು ಅಭಿನಂದನಾ ಮಹಾಪೂರ ನಡೆದನು. ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು ಪಾತರಂದು ತನ್ನ ಸ್ವಂತ ಊರದ್ದು ನಡತೊಂದು ಬತದ ಹರೇಕಳ ರಾಮಕೃಷ್ಣ ಶಾಲೆಡು SLC ಮಲ್ತದ ಈರ್ IAS ಪೂರೈಸಾದ ಇತ್ತೆ ಜಿಲ್ಲಾಧಿಕಾರಿಯಾದ ನೇಮಕ ಆದಿತದ ತಂಕ್ಲಿನ ಪಾವೂರು ಗ್ರಾಮಗ ಪೆರ್ಮೆದ ವಿಚಾರ ಪಂಡ ತೆರಿಪಾಯರು. ಫಸ್ಟ್ದ ಪಾದಾರ್ಪಣ ಮಲ್ತಿನ ತುಮಕೂರು ಜಿಲ್ಲೆದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಉಡುಪಿ ಜಿಲ್ಲೆದ ಜಿಲ್ಲಾಧಿಕಾರಿಯಾದ ಪ್ರಥಮ ಬಾರಿ ಸ್ವಂತ ಗ್ರಾಮಗೂ ಪಾದಾರ್ಪಣ ಮಲ್ತಿನ ಜಿಲ್ಲಾಧಿಕಾರಿಯಾಯಿನ ಶ್ರೀಮತಿ ವಿದ್ಯಾಕುಮಾರಿ ಇವರಿಗೆ ಸಮಸ್ತ ಗ್ರಾಮಸ್ಥರನ ಪರವಾದ ಭಕ್ತಿಪೂರ್ವಕವಾದ ಅಭಿನಂದನೆ ಮಲ್ಪುವ. ಇನ್ನು ಈ ಪಾವೂರು ಗ್ರಾಮಗೂ ಇಡೀ ರಾಜ್ಯಡೆ ಒಂದು ಮಲ್ಲ ಪುದರ್ ಬೈದಿದೆ. ಖಂಡಿತವಾದ 500 ಕಿಲೋಮೀಟರ್ ಈ ಜಾಗ ಅಪಗ ಬೆಳಕಿಜ್ಜಿ ರಸ್ತೆ ಇಜ್ಜಿ ಓ ಇಜ್ಜಾಂಗನ ಸಂದರ್ಭಡು ಸುಮಾರು 500 ಕಿಲೋಮೀಟರ್ ಕುನ್ನೂರು ಹಿಡಿದು ರಾಮಕೃಷ್ಣ ಪ್ರೌಢಶಾಲೆ ಹರೇಕಲಗು ಕಾರಡಿ ನಡ್ಕೊಂಡು ಹೋದು ಅಕ್ಕಪಕ್ಕ ಮಗ್ಗಿ ಇನ್ನು IAS ಆದ ಬೈದಿನ ಇಂಕ್ಲಿಗೆ ಮಸ್ತ್ ಸಂತೋಷ ಹಾಕೊಂಡು ಆರ್ನ ಪಪ್ಪ ಮಾಬಲ್ ರೈ ಎನ್ನ ಪಪ್ಪ ಅಬ್ದುಲ್ ರಹಿಮಾನ್ ಮುಗ್ಳು ರಜ್ಜನ ಮಸ್ತ್ ಸ್ನೇಹಿತರು. ಮಾಬಲ್ ರೈ ಈ ಗ್ರಾಮದ ಮಾತ ಜಾತಿ ಧರ್ಮದಗಳಿಗೆ ನ್ಯಾಯ ತುತ್ತು ಕೊಡ್ತೀನಂಚಿನ ಒಂದು ವ್ಯಕ್ತಿ. ಖಂಡಿತವಾದ ಆ ಮಾಬಲ್ ರೈಗೆ ಇನಿ ಅವ್ರನ್ನ ಆತ್ಮಗೂ ಶಾಂತಿ ತಿಕ್ಕಾಡು ಆರು ಇನಿ ದಿವಂಗತ ಆಗ್ತಾರೆ. ಆ ಮಾಬಲ್ ರೈ ಪಂಡ ನಂಗೆ ಹಿರಿಯಕ್ಳಿಗೆ ಮಾತಾಡಿಗಳ ಗೊತ್ತುಂಡು ಒಂಜಿ ನ್ಯಾಯ ಏರು ಬತ್ತಿಂದಲ ಅಕ್ಲಿಗೆ ನ್ಯಾಯ ಕೊರ್ದು ನೇರ ನಡಿ ಪಾತ್ರ ನಂಚಿನ ಒಂದು ವ್ಯಕ್ತಿ ಇನಿ ನಮ್ಮ ಗ್ರಾಮಗೂ ಮಸ್ತ್ ಸಂತೋಷ ಒಂದುಂಡು. ನಮ್ಮ ಆಯ್ನಾತು ಬೇಗ ಹುಟ್ಟೂರ ಸನ್ಮಾನ ಬೇತೇನೆ ಮಲ್ತರಂದು ಮೇಡಮ್ ಒತ್ತುರಡ
ಪಣದು ಈ ಸಂದರ್ಭ ಪಣಂದು ನಮ್ಮ ಗ್ರಾಮಸ್ಥರಿಗೆ ಮಾತರಿಗಳ ಹೃತ್ಪೂರ್ವಕವಾದ ಸಮ್ಮೇಳನ ಸಂದ ಉಂಡು. ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಶ್ರೀಮತಿ ವಿದ್ಯಾಕುಮಾರಿ ಪಾತಿರಂದು ಪುಟ್ಟೂರು ಬರಿಯರ ದಿಂಜ ಖುಷಿ ಹಾಕೊಂಡು ಪುಟ್ಟದು ಬುಲೆನ ಊರುಡು ತನ್ನ ಒಟ್ಟಿಗೆ ಪುಟ್ಟದು ಬುಲೆನಕ್ಲು ಹಿರಿಯರ ಪುರ ಸೇರೊಂದು ಸ್ವಾಗತ ಮಲ್ತಿನವು ಖುಷಿ ಕೊಡ್ತುಂಡು. ಪ್ರಾಯಶಃ ತಾನು ಈ ಹಂತಗ ಬರಿಯರೆ ಮಾತಿನಲ್ಲ ಸಾಕಾರ ಉಂಡು. ತಾನು ಓದುನಪಗ ಬುಲೆನ ಸಂದರ್ಭಡು ಸುರುಕು ಬುಲೆಪಾಯನ ಊರು ಬಾಲ್ಯನ ಕಲೆಯಿನ ಊರುಡು ಕೊರ್ನಂಚಿನ ಸಂಸ್ಕಾರ ವಿದ್ಯೆ ಕೊರ್ನ ಶಾಲೆ ತನ್ನ ಈ ಹಂತ ಕನಬೈದನು. ಇದಕ್ಕೆ ತನ್ನ ಅಮ್ಮೆರು ಪ್ರೇರಣೆ ಆರು ಪೊಣ್ಣು ಜೋಗ್ಲಿನ ವಿದ್ಯಾಭ್ಯಾಸ ಕೊರ್ನ ಪ್ರೇರಣೆ ಕಾರಣ. ಈ ಊರ್ದು ಪೊಂಜೋಗ್ಲ ಉನ್ನತ ಹುದ್ದೆಗೇರ್ದು ಊರ್ದ 4 ಪೊಂಜೋಗ್ಲು IAS ಅಧಿಕಾರಿ ಆದು ಬತ್ತಂಡ ಅವೇ ಖುಷಿ ಐಕ್ ಬೋರ್ಡ್ ಆಯ್ನ ಸಹಕಾರ ಕೊರ್ಪೆ ಪಂಡ ತೆರಿಪಾಯರು. ಇವತ್ತು ನನ್ನ ಹುಟ್ಟೂರಿಗೆ ಬರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನಾನು ಹುಟ್ಟಿ ಬೆಳೆದಂಥ ಸಂದರ್ಭದಲ್ಲಿ ನನ್ನ ಜೊತೆ ಓದಿದವರು, ನನ್ನ ಜೊತೆ ಬೆಳೆದವರು, ಅದೇ ರೀತಿಯಲ್ಲಿ ಹಿರಿಯರು ಎಲ್ಲರೂ ಇಲ್ಲಿ ನಿಂತು ಈ ರೀತಿ ಒಂದು ಸ್ವಾಗತ ಮಾಡಿರುವಂಥದ್ದು ತುಂಬ ಖುಷಿ ಕೊಡ್ತಾ ಇದೆ. ಪ್ರಾಯಶಃ ನಾನು ಈ ಹಂತಕ್ಕೆ ಬರಬೇಕಿದ್ರೆ ಎಲ್ಲರ ಒಂದು ಸಹಕಾರ ಇದೆ. ಅದು ಒಬ್ಬಳದಲ್ಲ. ನಾನು ಓದುವಾಗ ಇರ್ಬೋದು, ನಾನು ಬೆಳೆದಂಥ ಸಂದರ್ಭದಲ್ಲಿ ಮೊದಲು ಆ ಬೆಳೆಸಿದಂಥ ಊರು, ಬಾಲ್ಯವನ್ನು ಕಳೆದಂಥ ಊರು, ಅಲ್ಲಿ ಕೊಟ್ಟಿರುವಂತಹ ಒಂದು ಸಂಸ್ಕಾರ ಏನಿದೆ, ಆ ನಂತರ ಓದಿದಂಥ ಶಾಲೆ ಕೊಟ್ಟಿರುವಂತಹ ವಿದ್ಯೆ ಏನಿದೆ, ಅದು ಈ ಹಂತಕ್ಕೆ ತಂದಿದೆ. ಅದರಿಂದಾಗಿ ಒಂದು ರೀತಿಯಲ್ಲಿ ಖುಷಿ ಆಗ್ತಾ ಇದೆ. ಒಂದು ಹಳ್ಳಿಗಾಡಿನಿಂದ ಓದಿ ಮುಂದೆ ಬಂದಿರುವಂಥದ್ದು. ಪ್ರಾಯಶಃ ಇದಕ್ಕೆ ಮುಖ್ಯ ಪ್ರೇರಣೆ ನನ್ನ ತಂದೆ. ಅವರು ಹೆಣ್ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀಡಿರುವಂತಹ ಪ್ರೋತ್ಸಾಹ, ಸಂದರ್ಭ ಓದಲೇಬೇಕು, ನಾನು ಯಾವ ಆಸ್ತಿನೂ ಕೊಡೋದಿಲ್ಲ, ಬರೀ ನಿಮ್ಮನ್ನು ಓದಿಸ್ತೇನೆ ಅಷ್ಟೇ ಅಂತ ಹೇಳಿರುವಂಥದ್ದು. ಆ ರೀತಿಯಲ್ಲಿ ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದೇನೆ. ತಂದೆ ತಾಯಿಯ ಆಶೀರ್ವಾದ, ಊರವರ ಆಶೀರ್ವಾದದಿಂದ ಇದು ಸಾಧ್ಯ ಆಗಿದೆ. ಅದರಿಂದಾಗಿ ನನ್ನ ಆಸೆ ಏನಂದರೆ ಈ ಊರಿನ ಹೆಣ್ಣು ಮಕ್ಕಳು ಕೂಡ ನನ್ನ ಹಾಗೆ ಮುಂದೆ ಬರಬೇಕು. ಇಲ್ಲಿರುವಂಥ ಎಲ್ಲ ತಂದೆ ತಾಯಂದಿರು ತಮ್ಮ ಮಕ್ಕಳನ್ನು ಶಿಕ್ಷಣಕ್ಕೆ ತೆರೆಸಬೇಕು, ಅದೇ ರೀತಿಯಲ್ಲಿ ಅವರನ್ನು ಓದಿಸಬೇಕು, ಅವರ ಕಾಲ ಮೇಲೆ ನಿಲ್ಲಿಸಬೇಕು. ಒಂದು 4-5 ಜನ ನನ್ನಂಥ ಹೆಣ್ಣು ಮಕ್ಕಳು IAS ಆಗಿ ಬಂದರೆ ನನಗೆ ಅದೇ ಖುಷಿ. ಅದಕ್ಕೆ ಬೇಕಾದ ಸಹಕಾರವನ್ನು ನಾನು ಕೊಡ್ತೇನೆ ಖಂಡಿತ. ಆ ರೀತಿ ಬಂದಾಗ ಮಾತ್ರ ಒಬ್ಬರು ಆಗುವಂಥದ್ದು ಅಲ್ಲ, ಒಬ್ಬರ ಜೊತೆ ಇನ್ನೊಬ್ಬರು ಬರಬೇಕು, ಮತ್ತೊಬ್ಬರು ಬರಬೇಕು. ಆ ರೀತಿ ಬಂದಾಗ ಮಾತ್ರ ಅದಕ್ಕೊಂದು ಅರ್ಥ ಇರುತ್ತೆ. ಅದರಿಂದಾಗಿ ತಮ್ಮೆಲ್ಲ ಮಕ್ಕಳನ್ನು ತಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಸೇವೆಗೆ ಸೇರಿಸುವಂಥದ್ದು, ಅದೇ ರೀತಿಯಲ್ಲಿ ಅವರನ್ನು ಓದಿಸುವಂಥದ್ದು, ಹೈಯರ್ ಎಜುಕೇಷನ್ ಕೊಡುವಂಥದ್ದು ಇದು ತುಂಬ ಮುಖ್ಯ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಾಕೋ ಮಜೀದ್, ಪಂಚಾಯತ್ ಸದಸ್ಯರು ರಿಯಾಜ್ ಅಹಮದ್ ಪಾವೂರು, ಪ್ರಮುಖರು ಪ್ರಭಾಕರ್ ಶೆಟ್ಟಿ, ಕೆನೆಟ್ ಡಿಸೋಜಾ, ಸದಾನಂದ ಭಂಡಾರಮನೆ, ನವೀನ್ ಭಂಡಾರಮನೆ, ಹರೀಶ್ ಭಂಡಾರಮನೆ, ಇರ್ಫಾನ್, ದಾವೂದ್, ನೆಲ್ಸನ್ ಲೋಬೋ, ಪ್ರಸಾದ್ ರೈ, ಗೋವಿಂದ್, ಬಾಲಕೃಷ್ಣ ಶೆಟ್ಟಿ, ನೌಶಾದ್ ಮಲಾರ್, ಲಕ್ಷ್ಮಣ್ ಪೂಜಾರಿ, ಹಮೀದ್ ಪದವ್, ರಹೀಂ, ಇಕ್ಬಾಲ್, ಬಶೀರ್, ನಾಸಿರ್ ಪಾವೂರು, ಅಮ್ಮುವಾಕ, ಮನ್ಸೂರ್, ಅಬ್ದುಲ್ ರಹಿಮಾನ್, ಅರ್ಷಾದ್, ಅನ್ಸಾರ್, ಅಬ್ದುಲ್ ರೌಫ್, ರೆಹಮಾನ್, KM ಅಜ್ಮಲ್, ಬಾಲಕೃಷ್ಣ ಶೆಟ್ಟಿ, ತೇಂಬೂರು ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಪಾವೂರು ಗ್ರಾಮದ ರಿಕ್ಷಾ ಚಾಲಕರ ಬೊಕ್ಕ ಮಾಲಕರು ಈ ಪೊರ್ತೋಟು ಗೇತೆರು.